ರಿವರ್ ತಲುಪೋ ಇಂಕಲ ಫೈರಿಂಗ್ ಮಾಡ್ತಂದಿಲ್ಲ. ಸೊ ನೈಟ್ ಕ್ಯಾಂಪ್ ಇದೆ. ಬೆಂಕಿ ಕೊರಡಬೇಕು ಒಂದು ಸ್ವಲ್ಪ ಟೈಮಲ್ಲಿ. ಇವಾಗ ಬೆಂಕಿ ಹಾಕ್ತೇವೆ ನಾವು. ಇವಾಗ ಇದ್ದಾರೆ ಗಣೇಶ್. ಓಕೆ ಸಾಕು ಬಿಡಿ. ಬಸ್ ಸ್ಯಾನಿಟೈಸರ್ ಇದೆ ಇಲ್ಲ ಅಷ್ಟೊಂದು ಬೇಕಂತ ಹಾಯ್ ಅಂಟ್ಕೊಂటుంది ನನ್ನ ಬಾಯಲ್ಲಿ ಬರ್ತಾ ಇದೆ. ಕೊಡಿ ಸೋದೆ ಹಿಡ್ಕೊಣ ಬನ್ನಿ. కింద దానికి దీనికి ಹಂಗ ಬರ್ತದೆ ಬರೀ ಹಿಂಗ 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 ಬರ್ತದೆ. ಅದೇ ಅದಕ್ಕೆ ಮಾಡಿ. ಅದಕ್ಕೆ ದಾನ್ಕಂಡ ಚಿಕ್ಕದಕ್ಕೆ ಅದಕ್ಕೆ ಹಾಕ್ಬಿಡಿ. ಉರಿಬೇಕದು. ಈ ಕೈ ಸುಡುತ್ತೆ ಸರ್. ಫುಲ್ ಕತ್ತಲದಲ್ಲಿ అనుభవం. దానిపైన శానిటైజర్ అయింది సార్. మీరు ఊరికే డబ్బా ఎత్తుకుని అది అంటుకుంటే మళ్ళీ అట్లా తోస అవుతుంది. ಏರಿಯಟಪ್ಪ ಕೈಯಲ್ಲಿ ನೀವು ಕೈ ಹಾಕ್ಬಾರ್ದು. ತುಲೆ ಫುಲ್ ಕತ್ತಲೆ ಮುಳು ಪಂಡ ಸುದತ್ತ ನಡುಟು ಎಂಕ್ಲ ಒಂಜಿ 10-11 ಗಂಟೆ ಅಂದರೆ ಮುಳುದ್ರೆ ಫುಲ್ ಫೈರ್ ಪಾಡ್ದುಲ್ಲ ಪಂಡ ಮುಳು ನೈಟ್ ಕ್ಯಾಂಪ್ ಅಂತಾರೆ ಎಂಕ್ಲ ಮಾತೆಲ್ಲ ಸೇರಿದು ಸೂಪರ್ ಬರ್ತಾಯಿಲ್ಲ ಅಲ್ಲ. ಸರಿ ಬನ್ನಿ ಬನ್ನಿ ಟಾರ್ಚ್ ಹಾಕಿ. ನೈಟ್ ಕ್ಲೋಸ್ ಮುಳುವ ಫೈರ್ ಮಾಡ್ತದಲ್ಲ ಮಾತಲ್ಲ ಕೊಲ್ಗಳೆಲ್ಲ ಆಯ್ತು. ನೀವು ಬೇಗ ಮುಗಿಸ್ಬೇಕು. ಒಂದೊಂದು ಪ್ಲೇಟ್ ತಗೊಂಡು ಹಾಕೊಂಡು ಕುತ್ಕೊಳ್ಳಿ. ಇನ್ನಕ್ಕಾಗಲ್ಲ ಅಂತ ಅಭಿಷೇಕ್ ಮೂವ್ ಆಗ್ತದೆ ಸರ್. ಅಲ್ಲಿ ಫೈರ್ ವೇಸ್ಟ್ ಆಗ್ತದೆ. ಈ ದೆವ್ವ ಇದೆ ಅಲ್ಲಿ ಸರ್. ಅಲ್ಲಿ ಯಾರೋ ಕೂತಿದ್ದಾರೆ ಸರ್. ರಾಜಿಗೆ ಎದ್ದು ಬಿಟ್ಟಿದೆ ಈಗ. ಬಾಲಾಜಿಗೆ ಒಂದು ಸ್ಮೆಲ್ ಫುಲ್ ಆಗಿದೆ ಈಗ. ಎಲ್ಲೆಲ್ಲಿ ನೋಡಿ ಅದು ಆ್ಯಕ್ಚುಲಿ ಸಾಲಿಲ್ಲ. ತಲೆ ಸಿಕ್ಕಾಪಟ್ಟೆ ಫೈರ್ ಬರಬಾರ್ದು ಎಂಕ್ಲ ಬೀಚ್ ಇರುತ್ತೆ. ಎಂಜಾಯ್ ಬಂದದಲ್ಲ ಅಂತಿರಲ್ಲ. ತಲೆ ಫುಲ್ ಕತ್ತಲ ಉಂಟು ಸ್ವಲ್ಪ. ತುಲೆ ಫ್ರೆಂಡ್ಸ್ ಇತ್ತದಲೆ ಎಂಕ್ಲ ಈ ಬೀಚ್ದ ರಿವರ್ದ ನರಟು ಈ ರೀತಿದ ಎಂಕ್ಲ ಫೈರ್ ಮಾಡಿದ್ವು. ತಲೆ ಕುತ್ತಲ ಫುಲ್ ಕತ್ತಲೆ ಸ್ವಲ್ಪ ಏನೆಲ್ಲ ಜನ ಮಾಡ್ತಾಯಿರಲ್ಲ. ಅಗ್ಲಾಗ್ಲ ಪಾಡಕ್ಕೆ ಪೂರ ನಿಧಿರ್ದೇರಿ. ಸೊ ಈ ಒಂದು ಮೂಮೆಂಟ್ ಉಂಟು ಸಿಕ್ಕಾಪಟ್ಟೆ ಒಂಜಿ ಎಡ್ಡಂಜಿ ತೋಜದಲ್ಲ ಲೈಫ್ ಅವರೇಕ ಐಸಲ್ ಆಗ್ತದೆ. ಹೀಟ್ ಪಂಡ ಐತೆ 16 ಗಂಟೆ ಅವನೊಂದು ಪಂಡ ಮುಳ್ದು ತಮಿಳ್ನಾಡ್ದ ಒಂಜಿ ಪ್ಲೇಸ್. ಸೊ ಮುಲ್ಪಲ್ಲ ಎಂಕಳ ಈ ಒಂಜಿ ಬೀಚ್ದ ರಿವರ್ದ ನರಟು ಮುಲ್ಪದಲ್ಲಿ ಎಂಕಳ ಫೈರ್ ಕ್ಯಾಂಪ್ ಮಾಡ್ತದೆ ನೈಟಿಗೆ. ಸೊ ಈ ರೀತಿ ಕೂಡ ಪತ್ತೊಂದುಂಡು. ಇದು ಬೇಕಾ ತೋರ್ತು ಬೇಡ. ನಮ್ದೆಲ್ಲ ಅಷ್ಟೊಂದು ಇಲ್ಲ. ಫುಲ್ ಇದಾಗಿದೆ. ಸುಮ್ಮನೆ ಮಜಾ ಅಷ್ಟೇ. ಟೈಮ್ ಪಾಸ್ ಅಷ್ಟೇ. ಅಷ್ಟೇ. ಜಬರ್ ಜಾತಾರ ಲೈಟ್ ಎತ್ಕೊಂಡ್ಬರ್ಬೇಕಾಗಿತ್ತು. ಸೈಲ್ ಹಾಕೊಳ್ಳೋದು ಇಲ್ಲ. ಅನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನವಳೆಂದು ಮಾಯದ ಲೋಕದಿಂದ. ಹೌದು ಸರ್, ಲೈಟ್ ಬರ್ತಾ ಇದೆ. ಮಧುರ ಯಾತನೆ ಕೊಲ್ಲುಡಿಗೆ ಒಮ್ಮೆ ನನ್ನ. ಹೌದು ಸರ್, ಲೈಟ್ ಬರ್ತಾ ಇದೆ. ಅದೇ ಅದು ಅವರು ಇಲ್ಲಿಗಲ್ ಫಿಶಿಂಗ್. ಇಲ್ಲಿ ಬರ್ತಾರೆ ಹೋಗೋರು. ಇಲ್ಲಿಗಲ್ ಫಿಶಿಂಗ್ ನಮ್ಗೇನು ಪ್ರಾಬ್ಲಮ್ ಇದೆ.
ಫಿಶಿಂಗ್ ಅದು ಇಲ್ಲಿ ರಾತ್ರಿ ಒಂದು ಹೊಡಿತಾರೆ ನೈಟೇ ಮಾಡ್ತಾರೆ ಅವ್ರ ಸೈಡಿಗೆ ಹೋಗಿ ಏನೋ ಕುಡ್ದಿರ್ತಾರೆ ಸರ್. ಏನೋ ಮಾಡಿದಾರೆ ಶೂ ಪಾಲಿಶ್ ಮಾಡಿದ್ರೆ ಹೋಗ್ಬಿಡ್ತೆ ಶೂ ತೆಗ್ದ್ಬಿಡಿ. ನಾನು ಆಡಲ್ಲ ಈ ಹಾಡಿಗೆ. ಇಲ್ಲ ಫಸ್ಟ್ ಅವ್ರು ಹೇಳ್ಕೊಡ್ತಾರೆ ಆ ಥರ ಮಾಡಿದ್ರೆ ಆಯ್ತು. ಬಾಲಾಜಿ ಬರೋ ಸಾಂಗ್ ಹಾಕಿ ಸರ್. ಫೋನ್ ಬಿಡಿ. ಅಲ್ಲ ಸೌಂಡ್ ಇರಲಿ. ಸ್ಟೆಪ್ ಅಂದ್ರೆ ಸ್ಟೆಪ್ ನೋಡು. ಓ ಅಷ್ಟೇಗೋ ಓ ಐಸೆ ಅದನ್ನ ಕಾಪಿ ಹಾಕ್ಬೇಕು. ಬಾಡಿ ಬಿಟ್ಟು ನೋಡು ಆ ಸ್ಟೆಪ್ ಕರೆಕ್ಟಾಗಿ ಹಾಕ್ತಾರೆ ಅವರು. ಕುಡ್ದಾಗ ಮಾತ್ರ ಆ ಶರ್ಟ್ ಎಲ್ಲಾದ್ರೂ ಎತ್ತಿದ್ರಲ್ಲಿ ಹಾಕ್ಬಿಟ್ಟಿರಾ? ಎಸ್ ಎಸ್ ಯು ಕ್ಯಾನ್. ವಿಡಿಯೋ ಆಫ್ ಮಾಡಿದ್ರೆ ಇನ್ನೂ ಎಂಜಾಯ್ ಮಾಡ್ಬೋದು. ನೀವು ಯಾಕೆ ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ? ವಿಡಿಯೋ ಆಫ್ ಮಾಡಿದ್ರೆ ಹೌರ ಚಂದ್ರಮುಖಿ. ಹೌರ ಏನ್ ಮಾಡಿದಿಲ್ಲ ಅಂತ ಕೇಳಿದ್ದು. ನೋಡಿ ಓಮ್ ಎಲ್ಲ ಇಟ್ಟಿದ್ರಲ್ಲ. ನನ್ಗೆ ಯಾಕೋ ಇದು ಡೀಜಾವು ತರ ಅನ್ಸಿದೆ ನನ್ಗೆ ಇವಾಗ. ಡೀಜಾವು ತರ ಅನ್ಸಿದೆ ಇದು. ಯಾವಾಗ ನನ್ ಕನ್ಸಲ್ ಬಂದಂಗ ಆದಂಗ ನನ್ಗೆ ಅನ್ಸಿದೆ ಇದು ಡೀಜಾವು. ಹೌದಾ? ಹೌದಾ? ಸೀರಿಯಸ್ ಆಗಿ ಅದು ಕೆಲಸ ಮಾಡ್ತಾ ಇದೆ ಒಳಗಡೆ ಇರೋದು. ಸರ್ ಕಾಮಿಡಿ ಮಾಡೋದು ಬೇಡ ಅಂದ್ರೆ ನಾನು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಸರ್. ಅಲ್ಲ ಓಂ ಪಟ್ 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 ಚುಮ್. ಅವನು ಹೇಳ್ತಾನೆ ಆ ಕಡೆ ಕರ್ನಾಟಕ ಬಾರ್ಡ್ರ್ ಇದೆ, ಈ ಕಡೆ ತಮಿಳ್ನಾಡು ಬಾರ್ಡ್ರ್ ಇದೆ, ಸೈಲೆಂಟ್ ಆಗಿರಿ ಅಂತ. ಓಂ ಪಟ್ 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 ಚುಮ್. ಓಂ ಚುಮ್ ಅಂತರ್ ಚುಮ್ ಅಂತರ್ ಚುಮ್ 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 ಎಲ್ಲ ಹೋಯ್ತು. ನಮ್ಮ ಪಾಡಿಗೆ ನಾವು ಹೋಗೋಣ. ಎಲ್ಲಿಗೆ? ಬೇರೆ ಕಡೆ ನೆಕ್ಸ್ಟ್ ಟೈಮ್. ನೀವು ಕೇಳಲಿಲ್ಲ. ಇಲ್ಲ ಅವರು ಬರಬೇಕು. ಏಯ್ ಸೌಂಡ್ ಬಂದಿಲ್ಲ. ಬಟ್ ನೋಡ್ಬೇಕು ಬಿಡಿ ಸರ್. ಅಣ್ಣೇ ಮುಂಡೆ ಜಗರನ್ ಕೇಳಿಸ್ಬಿಡ್ತೀನಿ. ಈ ಕಡೆ ಹಾಕಿ ಸರ್, ಈ ಕಡೆ ಹಾಕಿ ಸರ್. ಏನ್ ಅನ್ಕೊಂಡಿದ್ಯಾ ನೀನು? ಆಪೋಸಿಟ್ ಅಲ್ಲಿ ಹಾಕಿ ಸರ್. ನಿಮ್ಗೆ ಆಪೋಸಿಟ್ ಅಲ್ಲಿ ನೋಡಿ ಸರ್. ಆ ಕಡೆ ಅಲ್ಲ ಸರ್.